ಪಂಚಾರ ಲಂಬಾಣಿ ಸಮುದಾಯದ ಆರಾಧ್ಯ ದೈವವಾದ ಸಂತ ಸೇವಾಲಾರರು ಒಬ್ಬ ಧಾರ್ಮಿಕ ನಾಯಕ ಹಾಗೂ ಪವಾಡ ಪುರುಷರೂ ಆಗಿದ್ದು, ಸಮಾಜದ ಎಲ್ಲ ವರ್ಗದ ಜನರು ಸತ್ಯ ಧರ್ಮದಿಂದ ಬಾಳುವ ಮೂಲಕ ಹಸಿದವರಿಗೆ ಅನ್ನ, ದಣಿದವರಿಗೆ ನೀರು ಕೊಡುವ ಮೂಲಕ ಮಾನವೀಯತೆಯನ್ನು ಬೆಳೆಸಿಕೊಳ್ಳಬೇಕು ಎಂದು ಸಾರಿದ ಮಹಾನ್ ಸಮಾಜ ಸುಧಾರಕರು ಎಂದು ಜಿಲ್ಲಾ ಪಂಜಾರ ಸಮಾಜದ ಅಧ್ಯಕ್ಷರು ಹಾಗೂ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಎಂ ನಾಗೇಂದ್ರ ನಾಯ್ಕ ಹೇಳಿದರು. ಹಿರಿಯೂರು ತಾಲೂಕಿನ ತಾಲೂಕು ಕಚೇರಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಶ್ರೀ ಸಂತ ಸೇವಾಲಾಲ್ ಜಯಂತ್ಯೋತ್ಸವ ಸಮಾರಂಭದಲ್ಲಿ ಪಾಲ್ಗೊಂಡು ಅವರು ಮಾತನಾಡುತ್ತಿದ್ದರು. ಇದೇ ವೇಳೆ ವಿಶೇಷ ಉಪನ್ಯಾಸ ನೀಡಿದ ಮುಖ್ಯ ಶಿಕ್ಷಕರಾದ ರಮೇಶ್ ನಾಯ್ಕ್, ದೇಶದಲ್ಲಿನ ಅಸ್ಪೃಶ್ಯತೆ, ಜಾತಿ ಪದ್ಧತಿ, ಧರ್ಮಾಂಧತೆಯನ್ನು ತೊಡೆದುಹಾಕಲು ಹಲವಾರು ಮಹನೀಯರು ಹೋರಾಡಿದ್ದು, ಅವರಲ್ಲಿ ಬಂಜಾರ ಸಮುದಾಯದ ಸಂತ ಸೇವಾಲಾಲ ಮಹಾರಾಜರು ಸಹ ಒಬ್ಬರಾಗಿದ್ದಾರೆ. ಇವರು ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯನ್ನು ಗೌರವಿಸಬೇಕು ಎಂಬ ಸಂದೇಶವನ್ನು ಜಗತ್ತಿಗೆ ಸಾರಿದ ಮಹನೀಯರು ಎಂದರು. ಇಂದಿನ ಆಧುನಿಕ ಯುಗದಲ್ಲಿ ಲಂಬಾಣಿ ತಾಂಡಗಳು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದಿದ್ದು, ಈ ಲಂಬಾಣಿ ತಾಂಡಗಳಲ್ಲಿ ಶುದ್ಧ ಕುಡಿಯುವ ನೀರು, ರಸ್ತೆ, ಶಾಲೆ, ಶೌಚಾಲಯಗಳಂತಹ ಮೂಲ ಸೌಲಭ್ಯಗಳು ಇಂದಿಗೂ ದೊರಕುತ್ತಿಲ್ಲ. ಈ ಕುರಿತು ರಾಜ್ಯ ಸರ್ಕಾರ ಗಮನ ಹರಿಸಬೇಕು ಎಂದು ಇದೇ ವೇಳೆ ಅವರು ಮನವಿ ಮಾಡಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹಿರಿಯೂರು ತಾಲೂಕಿನ ತಾಲೂಕು ತಹಶೀಲ್ದಾರರಾದ ಶಿವಕುಮಾರ್ ವಹಿಸಿದ್ದರು. ಗ್ರೇಡ್ 2 ತಹಶೀಲ್ದಾರರಾದ ಚಂದ್ರಕುಮಾರ್, ನಗರಸಭೆ ಅಧ್ಯಕ್ಷರಾದ ಶಂಕುನೀಸಾ, ಉಪಾಧ್ಯಕ್ಷರಾದ ಬಿಎನ್ ಪ್ರಕಾಶ್, ನಗರಸಭೆ ಸದಸ್ಯರುಗಳಾದ ಅಂಬಿಕಾ ಆರಾಧ್ಯ, ದೇವಿರಮ್ಮ, ಶಿವರಂಜನಿ, ಆದಿವಾಲ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಘುನಾಯ್ಕ, ಸದಸ್ಯರುಗಳಾದ ಸಾಕಿಬಾಯ್, ಮಹಲಿಂಗಪ್ಪ, ರಾಮನಾಯಕ, ಶಿವರಾಮನಾಯಕ, ಎಸ್ಸಿ ಘಟಕದ ಅಧ್ಯಕ್ಷರಾದ ಚಂದ್ರನಾಯಕ, ವೈದ್ಯರಾದ ಮೋಹನ್ ನಾಯ್ಕ, ಪೊಲೀಸ್ ಇಲಾಖೆಯ ಸುರೇಶ್ ನಾಯ್ಕ, ಚಂದ್ರನಾಯ್ಕ, ಕಂದಾಯ ಇಲಾಖೆಯ ಐಮಂಗಳ ಹೋಬಳಿಯ ರಾಜಸ್ವ ನಿರೀಕ್ಷರಾದ ಗೋಪಿ, ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರಾದ ಕೃಷ್ಣಮೂರ್ತಿ, ಬೀರೇನಹಳ್ಳಿ ಮುಖ್ಯ ಶಿಕ್ಷಕರಾದ ನಾಗ್ಯ ನಾಯ್ಕ, ತಾಲೂಕು ಸಂಯೋಜಕರಾದ ಚರಣ್ ರಾಜ್, ನಗರಸಭೆಯ ಮಾಜಿ ಸದಸ್ಯರಾದ ರವಿಚಂದ್ರ ನಾಯ್ಕ, ಮುಖಂಡರುಗಳಾದ ಬಾಲ್ಯ ನಾಯ್ಕ, ಭಾನುಪ್ರಕಾಶ್, ಅಮರ್ ಸಿಂಗ್ ನಾಯ್ಕ, ಪ್ರಕಾಶ್ ನಾಯ್ಕ, ಕೃಷ್ಣ ನಾಯ್ಕ, ಗೋಪಾಲ ನಾಯ್ಕ, ಶೇಖರ್ ನಾಯ್ಕ, ರಮೇಶ್ ನಾಯ್ಕ, ಚಂದ್ರ ನಾಯ್ಕ ಇತರರು ಉಪಸ್ಥಿತರಿದ್ದರು. ತಾಂಡಗಳಿಂದ ಅವರ ಹೆಣ್ಣುಮಕ್ಕಳನ್ನ ಶಿಕ್ಷಣಕ್ಕೆ ಕಳಿಸಲಿಕ್ಕೆ ಮುಂದೆ ಬರೋದಿಲ್ಲ. ನಾವು ನಮ್ಮ ಹೆಣ್ಣುಮಕ್ಕಳನ್ನ ಎಲ್ಲೋ ಯಾವುದೋ ಒಂದು ಕಟ್ಟಡದಲ್ಲಿ, ಯಾವುದೋ ಒಂದು ವಸತಿ ಶಾಲೆಯಲ್ಲಿ ನಾವು ಕಳಿಸಕ್ಕಾಗೋಲ್ಲ ಅಂತಕ್ಕಂಥ ಒಂದು ಮಾತನ್ನ ಹೇಳಿದಂತ ಸಂದರ್ಭದಲ್ಲಿ ಜಾತ್ರಾ ನಾಯ್ಕ ಅವರು ಅವರ ಕುಟುಂಬ ಏನು ಅಣ್ಣ ತಮ್ಮರು, ಮಕ್ಕಳು, ಮರಿಮಕ್ಕಳು, ಮೊಮ್ಮಕ್ಕಳು ಅಲ್ಲಿ ಇರ್ತಕ್ಕಂಥವ್ರನ್ನೇ ಈಗ ನಾವು ಮಹಾರಾಜರಿಗೆ ನಾವು ಉತ್ತರವನ್ನು ಕೊಡಬೇಕು, ಶಿಕ್ಷಣವನ್ನು ನಾವು ಕೊಡಲೇಬೇಕು. ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಬೇರೆ ಬೇರೆ ಸ್ಥಳಗಳಲ್ಲಿ ಹೆಣ್ಮಕ್ಳಿಗೆ ಅಂದಿನ ಕಾಲದಲ್ಲಿ ಉತ್ತಮವಾದಂತಹ ಎಜುಕೇಶನ್ ಕೊಟ್ಟಿದ್ದಾರೆ. ಅವತ್ತು ಯಾರು ಎಜುಕೇಶನ್ ಪಡ್ಕೊಂಡಿರ್ತಾರೆ ಅವರು ಕೆಲವೊಬ್ಬರು ಮಾತ್ರ IAS, KS ಆಫೀಸರ್ಗಳಾಗಿ, ಡಾಕ್ಟರ್ ಇಂಜಿನಿಯರ್ಗಳಾಗಿ ಫಾರಿನ್ಗಳಿಗೆ ಹೋಗಿದ್ದಾರೆ ಬಿಟ್ರೆ, ಅದಾದ ನಂತರಗಳಲ್ಲಿ ಇವತ್ತು ಕೂಡ ಸರಿಯಾದ ರೀತಿಯಾದಂತಹ ಸೌಲಭ್ಯಗಳು ತಾರಣಗಳಿಲ್ಲ. ಇದನ್ನ ಮನಗಂಡು ಕಳೆದ ಸರ್ಕಾರದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ಒಂದು ಸೇವಾಲಾಲ್ ಜಯಂತಿ ಆಚರಣೆ ಮಾಡೋದರ ಮೂಲಕ ಸಮಾಜದ ಕಾರ್ಯಕ್ರಮಗಳನ್ನ, ಸಮಾಜದ ಒಗ್ಗಟ್ಟನ್ನು ಪ್ರದರ್ಶನಕ್ಕೆ ಈ ಒಂದು ಜಯಂತಿ ಮೂಲಕ ಎಲ್ಲರೂ ಸೇರಿ ಒಂದು ಆಚರಣೆ ಮಾಡಿ ಸಮುದಾಯ ಮುಂದೆ ಬರಲಿಕ್ಕೆ, ಪ್ರತಿಯೊಂದು ಮಾತಾಡಲಿಕ್ಕೆ ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಅಭಿವೃದ್ಧಿ ಪಡಿಸಲಿಕ್ಕೆ ಅಂತ ಹೇಳಿ ನಮ್ಮ ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮ ಆಗೋದ್ರ ಜೊತೆಗೆ ಈ ಸೇವಾಲಾಲ್ ಜಯಂತಿಯನ್ನ ಸರ್ಕಾರಿ ಕಾರ್ಯಕ್ರಮವನ್ನಾಗಿ ಮಾಡಿರ್ತಕ್ಕಂಥದ್ದು ತುಂಬಾ ಹೆಮ್ಮೆಯ ವಿಚಾರ. ಈ ಸಂದರ್ಭದಲ್ಲಿ ಅವರಿಗೆ ಕೂಡ ನಾವು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಕೊಡ್ತೇವೆ. ಪ್ರಸ್ತುತ ನಮ್ಮ ತಾಂಡಗಳಲ್ಲಿ ಕಳೆದ 2008ರ ನಂತರ ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.